ಇದೀಗ ನೋಡ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಏನನ್ನ ಕಳಿಸಿದ್ದಾರೆ. ಇಲ್ಲಿ ಹಾಲಿ ಶಾಸಕ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭಯ್ ಚಂದ್ರ ಜೈನ್ ಅವರು ಈಗಾಗಲೇ ಬೆಳಗ್ಗಿನ ಹೊತ್ತಿನಲ್ಲಿ ಮತದಾನ ಮಾಡಿದ್ದಾರೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಬೆಳಗಿನ ಹೊತ್ತು ಮೂಡಬಿದ್ರೆಯಲ್ಲಿ ಮಾನ್ಯ ಚಾರುಕೀರ್ತಿ ಸ್ವಾಮೀಜಿಯವರ ಜೊತೆಗೆ ಅವರು ಶ್ರೀಗಳ ಜೊತೆಗೆ ಅವರು ಮತದಾನವನ್ನ ಮಾಡಿರುವಂತದ್ದು. ಮೂಡಬಿದ್ರೆಯಲ್ಲಿ ಯಾವ ಶಾಲೆ ಯಾವ ಬೂತ್ ಅಂತ ನಾನು ಈಗ ಇನ್ನಷ್ಟೇ ಪಡೆದುಕೊಳ್ಳಬೇಕಾಗಿದೆ. ಬಹುಶಃ ಸಾವಿರಕಮದ ಬಸದಿಯ ಪಕ್ಕದಲ್ಲಿರುವಂತನೇ ಇನ್ನೊಂದು ಜೈನ್ ಶಾಲೆಯೋ ಏನೋ ಅಂತ ಗೊತ್ತಿಲ್ಲ. ಬಹುಶಃ ಅಲ್ಲೇ ಅವರು ಮತದಾನವನ್ನ ಮಾಡಿದ್ದಾರೆ. ಇದು ಅಭಯ್ ಚಂದ್ರ ಜೈನ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜೊತೆಗೆ ಹಾಲಿ ಶಾಸಕರು ಕೂಡ ಆಗಿದ್ದಾರೆ. ಅವರು ಮತದಾನ ಮಾಡ್ತಾ ಇರುವಂತದ್ದು ಮೂಡಬಿದರೆಯ ಮತಗಟ್ಟೆಯಲ್ಲಿ. ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಮತದಾನ ನಡೀತಾ ಇದೆ. ನಾನು ನನ್ನ ಮತದಾನ ಕ್ಷೇತ್ರದಲ್ಲಿ ಇವತ್ತು ಮನೆಯಿಂದ ನಡ್ಕೊಂಡೇ ಬಂದು ಮತದಾನ ಮಾಡುವಂಥ ಒಂದು ದೊಡ್ಡ ಅವಕಾಶ. ಇದು ಬಹಳ ವಿರಳ. ಒಬ್ಬನಿಗೆ ಮನೆಯ ಪಕ್ಕದಲ್ಲಿ ಮತದಾನ ಮಾಡುವಂಥ ಅವಕಾಶ ಎಲ್ಲ ಶಾಸಕರಿಗೆ ಸಿಗುವುದಿಲ್ಲ. ಅಂಥ ಒಂದು ಅವಕಾಶ 5ನೇ ಬಾರಿ ನನಗೆ ಸಿಕ್ಕಿದೆ. ನನಗೆ ವಿಶ್ವಾಸ ಇದೆ, ನನ್ನ ಮೂಡಬಿದ್ರೆ ವಿಧಾನಸಭಾ ಕ್ಷೇತ್ರದ ಮತದಾರರು ನಮ್ಮ ಚಾರಿತ್ರ, ನಮ್ಮ ಗುಣನಡತೆ, ನಾನು ಮಾಡಿದಂಥ ಕೆಲಸಗಳಿಗೆ ಮನ್ನಣೆ ಕೊಟ್ಟು ಗೌರವ ಕೊಟ್ಟು ಮತ ಹಾಕಿ ನನ್ನನ್ನು ಗೆಲ್ಲಿಸ್ತಾರೆ ಎಂಬ ಆತ್ಮವಿಶ್ವಾಸ ಇದೆ. ಖಂಡಿತವಾಗಿ ಜನ ನನ್ನನ್ನು ಹುಟ್ಟು ಹಾಕೋದಿಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದ ಸರ್ಕಾರ ಬರ್ತಾರೆ, ಅವರೇ ಮುಖ್ಯಮಂತ್ರಿಗಳಾಗ್ತಾರೆ. ಈ ನಾಡಿನ ಸಾಮಾನ್ಯ ಜನರ ಊರಿಗೆ ಹೋಗುತ್ತು. ಇಲ್ಲಿಯ ಶಿಕ್ಷಣ ವ್ಯವಸ್ಥೆ, ಇಲ್ಲಿಯ ಜನಸಾಮಾನ್ಯರ ಕುಡಿಯುವ ನೀರು, ವಸತಿ. ಯಾಕಂದರೆ ಇನ್ನೂ ಕೂಡ ಕರ್ನಾಟಕದಲ್ಲಿ ಬಹಳ ಜನರಿಗೆ ನಿವೇಶನ ಮನೆಗಳಿಲ್ಲ, ಬಾಡಿಗೆ ಮನೆಗಳಿದ್ದಾರೆ. ಕುಡಿಯುವ ನೀರಿನ ಬಡವರಿಗೆ ಬಹಳ ಕಷ್ಟ ಇದೆ. ಅದು ಆದ್ಯತೆಯಲ್ಲಿ ಆಗಬೇಕು. ಪ್ರಥಮ ಅಧಿವೇಶನದಲ್ಲಿ ಆ ಕೂಗನ್ನು ನಾನು ಕೂಡ ಎತ್ತೇನೆ ಕರ್ನಾಟಕದ ಜನರಿಗೆ. ಅದರಲ್ಲಿ ಕೂಡ ನಾನು ನನ್ನ ಕ್ಷೇತ್ರದಲ್ಲಿ ಒಂದು 3-4 ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಆಗಬೇಕು ಎಂಬ ಪ್ರಯತ್ನ ಮಾಡ್ತೇನೆ. ಮತ್ತು ಎಲ್ಲ ಜನರಿಗೆ ಕುಡಿಯುವ ನೀರು ಪೈಪ್ಲೈನ್ ಮುಟ್ಟಬೇಕು. ಆಮೇಲೆ ಎಲ್ರಿಗೂ ಯಾರಿಗೆ ಮನೆ ಇಲ್ಲ, ಬಡವರಿದ್ದಾರೆ, ಅವರು ಬಾಡಿಗೆ, ಒಬ್ಬ ಬಡವ ಕೂಲಿ ಬಾಡಿಗೆ ಮನೆಯಲ್ಲಿದ್ದು ಬಾಡಿಗೆ ಕೊಟ್ಟು ಇರಲಿಕ್ಕೆ ಭಾಳ ಕಷ್ಟ. ಆದ್ದರಿಂದ ಆದ್ಯತೆಯ ಮೇರೆಗೆ ಅವರಿಗೆಲ್ಲ ಮನೆಗಳನ್ನು ಫ್ಲ್ಯಾಟ್ ಸಿಸ್ಟಮ್ ಪ್ರಕಾರ ಅದು ಮೂಡಬಿದ್ರೆ ಪುರಸಭೆಯಲ್ಲಿ ಹೊರಗಡೆ ಅವರಿಗೆ ಸರ್ಕಾರ ಜಾಗದಲ್ಲಿ ನಿವೇಶನಗಳನ್ನು ಕೊಟ್ಟು ಮನೆ ನಿರ್ಮಾಣಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಮೂಡಬಿದ್ರೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭಯ್ ಚಂದ್ರ ಜೈನ್ ಅವರು ತನ್ನ ಮನೆ ಪಕ್ಕದಲ್ಲಿ ಇರುವಂಥ ಶಾಲೆಯಲ್ಲಿ ಹೇಳ್ತಾ ಇದ್ದಾರೆ, 5ನೇ ಬಾರಿಗೆ ನಾನು ಶಾಸಕನಾಗಿ, ಅಂದರೆ 5ನೇ ಬಾರಿಗೆ ಮತದಾನ ಮಾಡ್ತಾ ಇರುವಂಥದ್ದು, ನನ್ನ ಪಕ್ಕದ ಶಾಲೆಯಲ್ಲಿ ನಾನು ಮತದಾನ ಮಾಡ್ತಾ ಇರುವಂಥದ್ದು. ಜೊತೆಯಲ್ಲಿ ಅವರು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ತಾನು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಜನ ನನಗೆ ಮತದಾನ ಮಾಡ್ತಾರೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಗೆದ್ದು ಬರುತ್ತದೆ, ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ಕೂಡ ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಓಕೆ, ಈಗ ಮೂಡಬಿದ್ರೆಯಿಂದ ನಮ್ಮ ಪ್ರತಿನಿಧಿ ಹೇಮಶ್ರೀ ನೇರ ಸಂಪರ್ಕದಲ್ಲಿದ್ದಾರೆ. ಹೇಮಶ್ರೀ, ಹೇಗಿದೆ ಮೂಡಬಿದ್ರೆಯಲ್ಲಿ ಮತದಾನದ ಕಾವು ಮತ್ತು ಬಿರುಸಿನ ವಾತಾವರಣ ಇದೆಯಾ, ಹೇಗೆ? ಹೌದು ಸರ್, ಮೂಡಬಿದ್ರೆಯಲ್ಲಿ ಶಾಸಕ ಅಭಯ ಚಂದ್ರ ಜೈನ್ ಅವರು ಡಿಜೆ ಶಾಲೆಯಲ್ಲಿ 64ನೇ ಮತಗಟ್ಟೆಯಲ್ಲಿ ಮತದಾನ ನಡೆಸಿದರು. ಅವರ ಹೆಂಡತಿ ಜೊತೆಗೆ ಬಂದು ಮನೆಯಿಂದ ಕಾಲ್ನಡಿಗೆಯಲ್ಲೇ ಬಂದು ಮತದಾನ ಮಾಡಿದ ಶಾಸಕ ಅಭಯ ಚಂದ್ರ ಜೈನ್. ಎಲ್ಲ ಕಡೆಯಲ್ಲೂ ಮತದಾನ ಭಾರಿ ರಭಸವಾಗಿ ನಡೀತಿದೆ. ಬೆಳಿಗ್ಗೆನೆ ಒಳ್ಳೆ ಉತ್ತಮ ಪೋಲಿಂಗ್ ನಡೀತಾ ಇದೆ ಸರ್. ಸ್ವಾಮೀಜಿಯವರು ಕೂಡ ಮತದಾನದಲ್ಲಿ ಪಾಲ್ಗೊಂಡಿದ್ದನ್ನು ನಾವು ದೃಶ್ಯದಲ್ಲಿ ನೋಡಿದ್ದೇವೆ. ಅತಿ ಹೆಚ್ಚಿನ ಗಣ್ಯಾತಿ ಗಣ್ಯರು ಬೆಳಿಗ್ಗಿನ ಹೊತ್ತಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬರ್ತಾ ಇದ್ರೆ ಹೇಗೆ? ಹೌದು ಸರ್, ಬೆಳಿಗ್ಗೆನೆ ಒಳ್ಳೆ ರೀತಿಯಲ್ಲಿ ಮತದಾನ ನಡೀತಾ ಇದೆ. ಇಲ್ಲಿ ಮೂಡಬಿದ್ರೆಯಲ್ಲಿ ಜನರು ಬರ್ತಾ ಇದ್ದಾರೆ. ಮತ್ತೆ ಶಾಸಕ ಅಭಯ ಚಂದ್ರನಿಗೆ ತಾನೇ ಈಗ ಶಾಸಕರಾಗಿ ಆಯ್ಕೆ ಆಗ್ತೇನೆ ಎನ್ನುವ ಒಂದು ಭರವಸೆ ಕೂಡ ಇದೆ.
ಓಕೆ ಓಕೆ. ಮೂಡುಬಿದ್ರೆಯಲ್ಲಿ ಇಲ್ಲಿವರೆಗೂ ಕೂಡ ಬ್ಯಾನರ್ ಅದು ಇದು ಕಟ್ಟಲಿಕ್ಕಿಲ್ಲ ಅಂತ ಇದ್ರೂ ಕೂಡ ಮತದಾರರನ್ನ ಆಕರ್ಷಿಸುವಲ್ಲಿ ಯಶಸ್ವಿ ಆಗ್ತದ ಈ ದಿನದ ಮತದಾನದ ಪ್ರಕ್ರಿಯೆಯಲ್ಲಿ ಹೇಗೆ? ಆಗ್ಬೋದು. ಶಾಸಕ ಅಭಯ್ ಚಂದ್ರ ಜೈನ್ ಅವರು ಕಳೆದ 2-3 ದಿನಗಳಿಂದ ಮನೆ ಮನೆಗೂ ಫೋನ್ ಮಾಡಿ ಎಲ್ರಿಗೂ ತಮ್ಗೇನೆ ಮತದಾನ ಮಾಡ್ಬೇಕು ಅನ್ನುವಂತಹ ಒಂದು ಕರೆಯ ಮೂಲಕ ಅವರು ವಿನಂತಿಸಿಕೊಂಡಿದ್ದಾರೆ. ಹಾಗೆ ಉಮಾನಾಥ್ ಕೋಟೆನವರು ಕೂಡ ಮೂಡುಬಿದ್ರೆ 72ನೇ ಮತಗಟ್ಟೆಯಲ್ಲಿ ಈಗ ಚುನಾವಣೆ ಮತದಾನ ಮಾಡಿದ್ದಾರೆ. ಓಕೆ ಓಕೆ. ಅಂದ್ರೆ ಇಬ್ಬರು ಅಭ್ಯರ್ಥಿಗಳು ಕೂಡ ಈಗ ಬೆಳಿಗ್ಗೆನೆ ಮತದಾನ ಮಾಡಿದ್ದಾರೆ ಹಾಗಿದ್ರೆ. ಓಕೆ ಓಕೆ. ಅಂದ್ರೆ ಮೂಡುಬಿದ್ರೆಯಲ್ಲಿ ಒಂದು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರತಿಶತ ಮತದಾನ ಆಗಬಹುದಾ ಹೇಗೆ? ಆಗ್ಬೋದು ಸರ್, ಹೆಚ್ಚಿನ ಮತದಾರರು ಅಂದ್ರೆ ಎಲ್ಲರೂ ಈಗ ಯುವ ಜನಾಂಗ ಇದ್ದಾರಲ್ಲ ಅವರು ತುಂಬಾ ಪೈಪೋಟಿಯಲ್ಲಿ ಮತದಾನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸರ್. ಮತ್ತೆ ಎಲ್ಲರನ್ನು ಅವರು ಸಪೋರ್ಟ್ ಮಾಡ್ತಿದ್ದಾರೆ ಎಲ್ರಿಗೆ ಮತದಾನ ನೀವು ಕೂಡ ಮಾಡಿ ಅನ್ನೋ. ಮತದಾನ ಕೇಂದ್ರಗಳನ್ನ ಬಹಳ ವಿಜೃಂಭಿಸಿದ್ದಾರೆ, ಅಲಂಕಾರ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳಿರುವಂತದ್ದು. ಎಲ್ಲೆಲ್ಲಿ ಹೇಗಿದೆ ವಾತಾವರಣ? ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರ ನಮ್ಮ ಮೂಡುಬಿದ್ರೆ ವಲಯದಲ್ಲಿ ಎಲ್ಲೂ ಸಿಂಗರ ಮಾಡಿದಂತಹ ಮತಗಟ್ಟೆಗಳು ಕಾಣಲಿಕ್ಕೆ ಸಿಗಲಿಲ್ಲ. ಓಕೆ 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 ಓಕೆ. ಧನ್ಯವಾದಗಳು ಮಾಹಿತಿಗೆ. ಶ್ರೀ ಅವರು ಇಲ್ಲಿ ಮತದಾನ ಮಾಡ್ತಾ ಇರುವಂಥದ್ದು ಮೂಡುಬಿದ್ರೆಯ ಮತಗಟ್ಟೆಯಲ್ಲಿ BG ಸ್ಕೂಲ್ನಲ್ಲಿ. ಅದೇ ರೀತಿಯಲ್ಲಿ ಶಾಸಕರು ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಭಯ್ ಚಂದ್ರ ಜೈನ್ ಅವರು ಕೂಡ ಮೂಡುಬಿದ್ರೆಯ ಇದೇ ಮತಗಟ್ಟೆಯಲ್ಲಿ ಬೆಳಿಗ್ಗೆ ಮತದಾನ ಮಾಡಿದ್ದಾರೆ.